ಇಷ್ಟು ಕೆಲಸ ಮಾಡಿದ ಗ್ರಾಮ ಪಂಚಾಯತ್ ಮೆಂಬರ್ ಹೇಗೆ ಕೆಲಸ ಮಾಡ್ತಾನೆ ಎನ್ನುವ ಇದು ಅದು ಈರೇಶ್ ಗೌಡರನ್ನ ನೋಡಿ ಕಲಿಬೇಕು. ಮೊನ್ನೆ ಶಾಸಕರು ಅವರಿಗೆ ತಾವು ಒಂದು ಹೂಗುಚ್ಛವನ್ನು ಅವರಿಗೆ ನೀಡಬೇಕು ಅಂತ ಹೇಳ್ಬೋದು. ಈರೇಶ್ ಗೌಡ ತಾಲೂಕಿನ ಐತೂರು ಗ್ರಾಮ ಪಂಚಾಯತ್ನ ಒಂದು ಸಮಸ್ಯೆ. ತುಂಬ ಸಲ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು, ಐತೂರು ಗ್ರಾಮ ಪಂಚಾಯತ್ನ ಸದಸ್ಯರು ಈರೇಶ್ ಗೌಡರವರು ಮತ್ತು ಅವರ ತಂಡ ಅನೇಕ ಸಂದರ್ಭದಲ್ಲಿ ಬಂದು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದರು. ವಿಷಯ ಏನಂದರೆ, ಸುಮಾರು 35 ವರ್ಷ ಹಿಂದೆ ಸೊರಕೆ ಅವರು ಹಕ್ಕುಪತ್ರವನ್ನು ಕೊಟ್ಟಂತಹ ಜಾಗ ಇನ್ನೂ ಕೂಡ ಅದು ಅವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅಲೌಟ್ ಎಲ್ಲಿದೆ ಆ ಜಾಗ ಅಂತ. ಅವರಿಗೆ ಮನೆ ಕಟ್ಟಿಗೆ ಎಲ್ಲ ತಮಿಳು ನಿರಾಶ್ರಿತರು ಇವರನ್ನೆಲ್ಲ ಸೇರಿಸಿಕೊಂಡು ಬಂದು ಸನ್ಮಾನ್ಯ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಲ್ಲಿ ಅವರು ಅನೇಕ ಸಲ ನನಗೆ ಫೋನ್ ಮಾಡಿದರು. ಅವಾಗ ನೀವು ಬನ್ನಿ, ನಮ್ಮ MLA ಅವರು ಅದನ್ನು ಸರಿ ಮಾಡ್ತಾರೆ ಅಂತ ಹೇಳಿದ್ದೆ. ಆ ಕಾರಣಕ್ಕೆ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಹತ್ರ ಮನವಿ ಮಾಡಿದಾಗ ಅವರು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವರವರಿಗೆ ಫೋನ್ ಮಾಡಿ ಆ ಜಾಗವನ್ನು ಸುಮಾರು 6-7 ಎಕರೆ ಜಾಗ ಇದೆ, ಅದನ್ನು ಗುರುತಿಸಿಕೊಂಡು ಈಗ ಪ್ರಥಮ ಹಂತದಲ್ಲಿ 7 ಜನರಿಗೆ ಅದನ್ನು ಸಮತಟ್ಟು ಮಾಡಿ ನಿವೇಶನವನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು 20 ಜನರಿಗೆ ಈಗಾಗಲೇ ಅಲೌಟ್ ಆಗಿದೆ, ಆದರೆ ಅದರಲ್ಲಿ ತುಂಬ ಜನ ತೀರಿ ಹೋಗಿದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಆ 20 ಜನರಿಗೂ ಕೂಡ ಅವರ ಫ್ಯಾಮಿಲಿ ಇದ್ದಾರೆ, ಅವರಿಗೂ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಆ ಕಾರಣಕ್ಕೆ ನಿಮ್ಮನ್ನು ಪ್ರತ್ಯೇಕವಾಗಿ ಅಭಿನಂದಿಸಲಿಕ್ಕೆ ಅಷ್ಟು ದೂರದಿಂದ ಈರೇಶ್ ಗೌಡ್ ಮತ್ತು ಅವರ ತಂಡ ಬಂದಿದ್ದಾರೆ. ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಡಬ ತಾಲೂಕಿನ ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1993ರಲ್ಲಿ ಸುಮಾರು 25 ಕುಟುಂಬಗಳಿಗೆ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿರುವಾಗ ಹಕ್ಕುಪತ್ರವನ್ನು ನೀಡಿದರು. ಆದರೆ ಈವರೆಗೆ ಅವರಿಗೆ ಎಲ್ಲಿಯೂ ಜಾಗ ಇದೆ ಏನು ಎತ್ತ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆನಂತರ ನಮ್ಮನ್ನು ಬಂದು ಇಲ್ಲಿ ಭೇಟಿ ಮಾಡಿ ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾಗಿರುವಂಥ ಈರೇಶ್ ಮತ್ತು ಅವರ ತಂಡದವರು ಬಂದು ಅವರನ್ನು ಕರ್ಕೊಂಡು ಬಂದು ಮನವಿ ಮಾಡಿದ ಪ್ರಕಾರ ನಮ್ಮ ಮೊಹಮ್ಮದ್ ಬಡಗಣ್ಣೂರು, ನಾನು ನಮ್ಮ ಅವರ ಹತ್ರ ಅವರಿಗೆ ನಿರ್ದೇಶನವನ್ನು ಕೊಟ್ಟು ಯಾರಿಗೆಲ್ಲ ಸೈಟ್ ಅಲಾಟ್ ಆಗಿದೆ ಅದನ್ನು ಕೂಡಲೇ ಅವರಿಗೆ ಮಂಜೂರು ಮಾಡಿ ಕೊಡಬೇಕು ಅನ್ನುವ ನಿರ್ದೇಶನ ಕೊಟ್ಟ ಪ್ರಕಾರ ಇವಾಗ ಸುಮಾರು 7 ಜನರಿಗೆ ನಿವೇಶನ ಪತ್ರವನ್ನು ಜಾಗವನ್ನು ತೋರಿಸುವಂಥ ಕೆಲಸ ಆಗಿದೆ. ಬಾಕಿಯವರಿಗೆಲ್ಲ ಅವರ ಈ ಹಿಂದೆ ಯಾರು ಹಕ್ಕುಪತ್ರ ಪಡ್ಕೊಂಡಿದ್ರು ಅವರು ಮೃತರಾಗಿದ್ದಾರೆ. ಅವರ ಕುಟುಂಬಗಳಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಕೊಡಲಿಕ್ಕೆ ಆಗ್ತದೆ. ಅವರೆಲ್ಲ ಬಂದು ಇವತ್ತು ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದಾರೆ. ಬಡವರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಅದನ್ನು ಅವರ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅದರ ಹಿಂದೆ ಇದೆ. ನಮ್ಮ ಪ್ರಮುಖರು, ಪಂಚಾಯತ್ ಸದಸ್ಯರು ಇದರ ಪರವಾಗಿ ಕೆಲಸ ಮಾಡ್ತಾರೆ. ಬಹುಶಃ 25 ವರ್ಷದಿಂದ ಈ ಕಾರ್ಮಿಕರು ಏನಿದ್ದಾರೆ ನಿವೇಶನ ಇಲ್ಲದೆ ಮನೆ ಕಟ್ಟಲಿಕ್ಕೆ ಆಗದೆ ಅವರು ರಿಟೈರ್ಮೆಂಟ್ ಆಗಿ ವಾಪಸ್ ಊರಿಗೆ ಹೋಗ್ಲಿಕ್ಕೆ ಅಲ್ಲಿಯೂ ಅವರಿಗೆ ಅಡಿಸ್ಥಳ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದರು. ಇವರಿಗೆ ಒಂದು ಸೂರನ್ನು ಇಲ್ಲ ಅಡಿಸ್ಥಳವನ್ನು ಕೊಡುವಂಥ ಕೆಲಸ ನಾವೀಗ ಮಾಡಿದ್ದೀವಿ. ಅವರಿಗೆ ಶುಭವನ್ನು ಹಾರೈಸ್ತೇವೆ. ನಾವು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಸರ್ ಅವರನ್ನು ನಮ್ಮ ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 32 ವರ್ಷಗಳ ಹಿಂದೆ ಮಾನ್ಯ ಅಂದಿನ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಸಾಹೇಬರು ಹಕ್ಕುಪತ್ರ ಕೊಟ್ಟಂಥ ಕಡು ಬಡ ಜನತೆಗೆ ಹಕ್ಕುಪತ್ರ ಪಡೆದಂಥವರಿಗೆ ಈವರೆಗೆ ನಿವೇಶನ ಸಿಕ್ಕಲಿಲ್ಲ. ಈ ಸಮಸ್ಯೆ ಅನ್ನು ಪ್ರತಿ ಬಾರಿ ಹಕ್ಕುಪತ್ರ ಸಿಕ್ಕಂಥ ಈ ಬಡ ನಿವೇಶನ ವಂಚಿತ ಕುಟುಂಬದವರು ಪ್ರತಿ ಅಧಿಕಾರಿಯವರಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡಿಕೊಂಡರೂ ಸಹ ಅವರಿಗೆ ನ್ಯಾಯ ಸಿಕ್ಕಲಿಲ್ಲ. ಅದಕ್ಕಾಗಿ ನಾವು ಪುತ್ತೂರು ಕ್ಷೇತ್ರದ ಬಡವರ ಬಂಧು, ದೀನ ದಲಿತರ ನಾಯಕ ಮಾನ್ಯ ಮಾನ್ಯ ಅಶೋಕ್ ಕುಮಾರ್ ಸರ್ ಅವರನ್ನು ಭೇಟಿಯಾಗಿ ಅವರನ್ನು ನಮ್ಮ ಪುತ್ತೂರು ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಮಾನ್ಯ ಮೊಹಮ್ಮದ್ ಬಡಗಣ್ಣೂರ್ ಅವರ ಮುಖಾಂತರ ಭೇಟಿಯಾಗಿ ಅವರಲ್ಲಿ ಈ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ, ನಿಮಗೆ ಪತ್ರ ಸಿಕ್ಕಿರುವ ನಿಮಗೆ ನಾನು ಖಂಡಿತವಾಗಿ ನಿಮಗೆ ನ್ಯಾಯ ದೊರಕಿಸಿ ಕೊಡ್ತೇನೆಂದು ನಮಗೆ ಭರವಸೆ ನೀಡಿದ ಪರಿಣಾಮವಾಗಿ ನಮಗೆ ಇವತ್ತು ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇವರಿಗೆ ಹಕ್ಕುಪತ್ರ ಸಿಕ್ಕಂಥ ಸ್ಥಳದಲ್ಲಿ ಇವತ್ತು ನಿವೇಶನ ದೊರಕಿದೆ. ಅದಕ್ಕಾಗಿ ಅವರನ್ನು ಇವತ್ತು ಅಭಿನಂದನೆ ಮಾಡಲು ಇಲ್ಲಿಗೆ ಆಗಮಿಸಿದ್ದೇವೆ. ಅದೇ ರೀತಿ ಕಡಬ ಬ್ಲಾಕಿನ ಕೃಷ್ಣಪ್ಪ ಸಾಹೇಬರು ಹಾಗೂ ಆದಮ್ ಕೆ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು, ತಾಲೂಕ್ ಪಂಚಾಯತ್ ಹಕ್ಕುಪತ್ರ ಪಡೆದಂಥ ಹನುಮಂತನ್ ಹಾಗೂ ವರದರಾಜ್, ತ್ಯಾಗಮೂರ್ತಿ, ಪಾರ್ಥಿವನ್, ಜಯಕುಮಾರ್, ಕುಮಾರ್ ಪಿ, ಜಿ ರವಿ ಹಾಗೂ ಇನ್ನಿತರು ಹಕ್ಕುಪತ್ರ ಪಡೆದವರಿಗೆ ಅದು ಯಾವುದೇ ಇವರಿಗೆ ಮಾಹಿತಿ ನೀಡದೆ ರದ್ದು ಮಾಡಿದ್ದಾರೆ. ಅದನ್ನು ಕೂಡ ಮಾನ್ಯ ಶಾಸಕರಿಗೆ ಮನವಿ ಮಾಡಿ ಅವರಿಗೆ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾವು.
ನಿವೇಶನ ಹಕ್ಕುಪತ್ರ ಸಿಕ್ಕಿ 32 ವರ್ಷ ಆಯಿತು. 1993ರಲ್ಲಿ ಹಕ್ಕುಪತ್ರ ಕೊಟ್ಟದ್ದು. ಇದೇ ಪುತ್ತೂರು ತಾಲೂಕು ಪುತ್ತೂರು ತಾಲೂಕಿನ ಅಂದೇ ಶಾಸಕರು ಇಲ್ಲಿ ಅವರ ಇನ್ನು ವಿನಯ್ ಕುಮಾರ್ ಸಾಹೇಬ್ರವರು ಒಂದು ಸಭೆಯಲ್ಲಿ ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ರು. ನಮಗೆ ಮಾನ್ಯ ವಿನಯ್ ಕುಮಾರ್ ಸೊರಕೆ ಪುತ್ತೂರಿನ ಶಾಸಕರಾಗಿದ್ದಾಗ 32 ವರ್ಷಗಳ ಹಿಂದೆ ನಮಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದರು. ಆದರೆ ಆ ಹಕ್ಕುಪತ್ರ ಸಿಕ್ಕಿಯೂ ನಮಗೆ ಸರಿಯಾದ ಜಾಗದಲ್ಲಿ ಮನೆ ಕಟ್ಟಲು ಜಾಗ ತೋರಿಸಿಕೊಡದೇ ಇದ್ದ ಕಾರಣ ನಾವು ತುಂಬ ಅದಕ್ಕೆ ಟ್ರೈ ಮಾಡ್ತಾ ಜಾಗ ಎಲ್ಲಿ ಅಂತ ಕೇಳಿ ಎಲ್ಲ ಕಡೆಯೂ ಎಲ್ಲ ಆಫೀಸುಗಳಿಗೆ ಹೋಗಿ ನಾವು ಕೇಳ್ತಾ ಇದ್ದರೂ ಕೂಡ ನಮಗೆ ಸರಿಯಾದ ಜಾಗ ತೋರಿಸಿ ಕೊಡದೇ ಇದ್ದ ಕಾರಣ ನಮಗೆ ಮನೆ ಕಟ್ಟಲು ಅಸಾಧ್ಯವಾಗಿತ್ತು. ಇವಾಗ ನಮಗೆ ನಮ್ಮ ಹಿರೇಸನ್ನ ಐತೂರು ಪಂಚಾಯಿತಿಯ ಮೆಂಬರಾದ ಹಿರೇಸನ್ನ ಮತ್ತು ಕೃಷ್ಣಪ್ಪ ಅವರು ಮತ್ತು ವಸಂತರು ಈಗಿನ ಶಾಸಕರಾದ ಅಶೋಕರಯ್ಯವರು ನಮಗೆ ಉಪಕಾರ ಮಾಡಿದರು. ನಮಗೆ ಅವರ ಲೆಟ್ರು ಒಂದು ಕಳಿಸಿ ಕೊಟ್ಟಿದ್ದರು. ನಾವು ಬಂದು ತಗೊಂಡು ಹೋಗಿ ಅದನ್ನು ಕೂಡ ಯುವ ಸಾರಿಗೆ ಮತ್ತು ಪಂಚಾಯಿತಿಯ PDO ಮೇಡಮ್ಗೆ ಕೊಟ್ಟಿದ್ದೇವೆ. ಆ ನಂತರ ಅವರು ನಮಗೆ ಜಾಗವನ್ನು ಗುರುತಿಸಿ ಕೊಟ್ಟಿರುತ್ತಾರೆ. ಕಡಬ ತಾಲೂಕಿನ ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ 1993ರಿಂದ ನಮ್ಮ ಅಲ್ಲಿ ಏನು ಹಕ್ಕುಪತ್ರದ ಒಂದು ಬೇಡಿಕೆ ಇತ್ತು, ಅದು ಆಗಿನ ಶಾಸಕರಾದಂಥ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಹಕ್ಕುಪತ್ರ ಕೊಟ್ಟಿದ್ರೂ ಕೂಡ ಅಲ್ಲಿ ಯಾವುದೇ ಸ್ಕೆಚ್ ಮಾಡದೆ, ಜಾಗವನ್ನು ಕೂಡ ಅವರಿಗೆ ಕೊಡದೆ, RTCಯನ್ನು ಕೊಡದೆ ಸತಾಯಿಸುತ್ತಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳಿಂದ ಇದಕ್ಕೆ ನಿರಂತರವಾಗಿ ಹೋರಾಟ ಆ ಭಾಗದ ಜನರು ಮಾಡಿದರೂ ಕೂಡ, ಫಲಾನುಭವಿಗಳು ಮಾಡಿದರೂ ಕೂಡ ಇದುವರೆಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿರಲಿಲ್ಲ. ಬಹುಶಃ ಇವತ್ತು RTC ಸಿಕ್ಕಿದೆ ಅಂತ ಹೇಳಿದರೆ ಅದು ಅವರಿಗೆ ಬಹಳಷ್ಟು ಒಂದು ಸಂತೋಷ ಮತ್ತು ಸಂಭ್ರಮದ ಒಂದು ವಿಷಯ. ಅದನ್ನು ನಮ್ಮ ಮಾನ್ಯ ವೀರೇಶ್ರು, ಆ ಗ್ರಾಮ ಪಂಚಾಯತ್ ಸದಸ್ಯ, ಆ ಭಾಗದ ವೀರೇಶ್ರವರು ಕೂಡ ಇದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಇಲ್ಲಿ ಅಲ್ಲಿಯ ನಮ್ಮ ಸುಳ್ಯ ಭಾಗದ ನಮ್ಮ ಮುಖಂಡರಾದ ಕೃಷ್ಣಪ್ಪರವರು ಅವರ ಜೊತೆಗೂ ಕೂಡ ಸೇರಿಕೊಂಡು ಅದಕ್ಕೆ ಹೋರಾಟ ಮಾಡಿದರೂ ಕೂಡ ಕೊನೆಗೆ ನಮ್ಮ ಪುತ್ತೂರಿನ ಮಾನ್ಯ ಶಾಸಕರಾದಂಥ, ನಮ್ಮ ಬಹು ಜನಪ್ರಿಯ ಶಾಸಕರಾದಂಥ ನಮ್ಮ ಅಶೋಕರಯ್ಯವರ ಬಳಿ ಬಂದು ಇದನ್ನು ಕೇಳಿಕೊಂಡ ಮೇರೆಗೆ ಅವರು ತುರ್ತಾಗಿ ಅದನ್ನು ಮೂಲಕ ಆ ಸಮಸ್ಯೆಯನ್ನು ಪರಿಹರಿಸಿ ಅವರಿಗೆ ಸ್ಕೆಚನ್ನು ಮಾಡಿಕೊಟ್ಟು RTC ಕೊಡುವುದರ ಮೂಲಕ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಇವತ್ತು ಆಗಿದೆ. ಇದಕ್ಕಾಗಿ ನಮ್ಮ ಪುತ್ತೂರಿನ ಅದರ ಜೊತೆಗೆ ನಮ್ಮ ಮೊಹಮ್ಮದ್ ಬಡಗಣ್ಣೂರು ಕೂಡ ಇದಕ್ಕೆ ವಿಶೇಷವಾದಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಮಾನ್ಯ ಶಾಸಕರಿಗೆ ಈ ಫಲಾನುಭವಿಗಳ ಪರವಾಗಿ ವಿಶೇಷವಾದಂಥ ಅವರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.